ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ವಾರ್ತೆದ ವಿವರ ಮುಲ್ಕಿದ ಸಬ್ ರಿಜಿಸ್ಟರ್ ಆಫೀಸ್ಡು ಭೂಮಿ ಪರಬಾರೆ ಸೇರ್ದು ಬೊಕ್ಕ ಬೇತೆ ಕಡತ ಪರಬಾರೆಡು ರಿಜಿಸ್ಟರ್ಡ್ ಮಲ್ತಿನಕ್ಲಿಗ್ ಅನ್ಯಾಯ ಮಲ್ತೊಂದುಂಡು ದೂರ್ದು ವಕೀಲರ ಬೊಕ್ಕ ನಾಟರಿ ಡೇನಿಯಲ್ ದೇವರಾಜ್ ದುಂಬಾಳ್ತಿಡು ಆಫೀಸ್ ಪಿದಯಿ ಓರಡ್ದೊರನೆ ಪ್ರತಿಭಟನೆ ನಡಪಾಯಿರು. ಮುಲ್ಕಿದ ಸಬ್ ರಿಜಿಸ್ಟರ್ ಆಫೀಸ್ಡು ಭೂಮಿ ಪರಭಾರೆ ಸೇರ್ದು ಬೇತೆ ಕಡಿತ ಪರಭಾರೆಡು ರಿಜಿಸ್ಟರ್ ಮಲ್ತಿನಕ್ಲಿಗ್ ಅನ್ಯಾಯ ಮಲ್ತೊಂದುಂಡು ದೂರ್ದು ವಕೀಲರು ಬೊಕ್ಕ ನಾಟ್ರಿ ಡೇನಿಯಲ್ ದೇವರಾಜ್ ತುಂಬಾಳ್ತಿಡು ಆಫೀಸ್ ತಪ್ಪಿದಾಯಿ ಹೊರಡ್ದೊರನೆ ಪ್ರತಿಭಟನೆ ನಡಪಾಯಿರು. ವಕೀಲರು ಡೇನಿಯಲ್ ಪ್ರತಿಭಟನೆ ಪಾತಿರ್ದು ಆಫೀಸ್ಡು ಭೂಮಿ ಪರಭಾರೆ ಸೇರ್ದು ಬೇತೆ ಸೇವೆಲಿನ ಕಡತ ಇಲೆವಾರಿಗ್ ಬುಧಾರ ನೋಂದಣಿದಾರರಿಗೆ 25 ಟೋಕನ್ ಕೊರ್ದಿತ್ತದು ಸಿಬ್ಬಂದಿ ಸೇವೆಡು ಎತ್ವಾಸಿಯಾಯಿ ನೀಡಿದವ್ರ ಕಡಿತ ಇಲೆವಾರಿ ಆದಿಜ್ಜಾಂಡ್ ಅಂಡ ಅಂಗಾರೆ ಸೋಮವಾರ ಬಾಕಿಯೇನ ಕಡತ ಇಲೆವಾರಿ ಮಲ್ಪಂದೆ ಹೊರಡ್ದೊರನೆ ಹೊಸ ರಿಜಿಸ್ಟರ್ ಮಲ್ತಿನಕ್ಲಿನ ಫೈಲ್ಲೇನು ವಿಲೆವಾರಿ ಮಲ್ತೊಂದುಂಡು. ಆಫೀಸ್ಡು ಲಂಚ ಅವತಾರ ನಡತೊಂದುಂಡು ಗಂಭೀರ ಆರೋಪ ಮಲ್ತದು ನ್ಯಾಯೋಗಾದ ಧಿಕ್ಕಾರ ಪಾಡ್ದು ಪ್ರತಿಭಟನೆ ನಡಪಾದು ಬರೆದು ದೂರು ಕೊರಿಯರು. ನೋಂದಣಿ ಅವ್ಯವಸ್ಥೆ ಬಗೆಟ್ಟು ಅಧಿಕಾರಿ ಮಧುಸೂದನ್ ಜವಾಬ್ ಕೊರ್ದು ಸರ್ವರ್ ಸಮಸ್ಯೆ ಬೊಕ್ಕ ಬೇತೆ ಕಾರಣಲಿಡಿದು ಕಡತ ಇಲೆವಾರಿ ನಿಧಾನ ಆತಂಡು ಇನಿ ರಭಸಡು ನಡತೊಂದುಂಡು ಪಂಡಿರು. ಈ ದಿನ ನಾವು ಬೆಳಗ್ಗೆ ಬರುವಾಗ 9 ಗಂಟೆಗೆ ಇಲ್ಲಿ ಬಾಗಿಲು ಹಾಕಿ ನಮ್ಮ ಸರದಿ ಪ್ರಕಾರ 30 ಟೋಕನ್ ನವರು ನಾವೆಲ್ಲ ಇದ್ದೆವು. ಆ ನೋಂದಣಿಯನ್ನು ಮಾಡದೆ ಇಲ್ಲಿ ಆಪರೇಟರ್ನವರು ಸ್ವಾತಿ ಅವರು ಒಳಗಡೆ ಬಂದು ಅವರಿಂದ ಹಣವನ್ನು ತೆಗೆದುಕೊಂಡು ಉಳಿದ ನೋಂದಣಿದಾರ ಹೊರಗಿನ ಬಾಗಿಲ ಆ ಕಡೆಯಿಂದ ಬಾಗಿಲ ಬಂದು ನೋಂದಣಿ ಮಾಡಿದ್ದಾರೆ. ನಾವೆಲ್ಲ ಇಲ್ಲಿಯೇ ಕುಳಿತವರು ಇಲ್ಲಿ ನಿನ್ನೆ 30 ನೋಂದಣಿದಾರರು ಟೋಕನ್ ತೆಗೆದುಕೊಂಡು ಇಲ್ಲಿಯೇ ಹೊರಗಡೆ ಇಲ್ಲೇ ಜಗಲಿಯಲ್ಲಿ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಸಬ್ ರಿಜಿಸ್ಟರ್ ಆಫೀಸಿಗೆ ಬಂದಿದೆ. ಬಹಳ ದುಃಖಕರ. ಇದು ಕರ್ನಾಟಕ ಸರ್ಕಾರದ ವೈಫಲ್ಯ. ಆದುದರಿಂದ ನಮಗೆ ಟೋಕನ್ ಪ್ರಕಾರ ಸರದಿ ಪ್ರಕಾರ ನಮಗೆ ಇಲ್ಲಿ ನೋಂದಣಿ ಮಾಡಿಕೊಡಬೇಕು. ಇಲ್ಲಿ ನೋಂದಣಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದರು, ಅವರು ಯಾವುದೇ ನಮಗೆ ನ್ಯಾಯ ನೀಡಲಿಲ್ಲ. ಇನ್ನು ಮುಂದಕ್ಕೆ ನಮಗೆ ಟೋಕನ್ ಪ್ರಕಾರ ನೋಂದಣಿ ಮಾಡದಿದ್ರೆ ಮುಂದಿನ ದಿವಸದಲ್ಲಿ ನಾವು ಉಗ್ರವಾದ ಪ್ರತಿಭಟನೆ ನಾವೆಲ್ಲ ನೋಂದಣಿದಾರರು ವಕೀಲರುಗಳೆಲ್ಲ ಒಟ್ಟು ಸೇರಿಕೊಂಡು ನಾವು ಪ್ರತಿಭಟನೆ ಮಾಡ್ತೇವೆ. ನಮಗೆ ನ್ಯಾಯ ಕೊಡಬೇಕು. ಇಲ್ಲಿ ಲಂಚ ಕೊಡದೆ ಇಲ್ಲಿ ಯಾವುದೇ ಲಂಚ ಕೊಟ್ಟವರ ಕೆಲಸವನ್ನು ಬಾಗಿಲು ಹಾಕಿ ಟೋಕನ್ ಅನ್ನು ಬಿಟ್ಟು ಅವರು ಮಾಡ್ತಾ ಇದ್ದಾರೆ. ಆದುದರಿಂದ ನಮಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ನೋಂದಣಿದಾರರ ಪರವಾಗಿ ನಾವು ನಮ್ಮ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ರಡ್ಡು ಕಾರು ಬೊಕ್ಕ ಬಸ್ಲೆನ ನಡುಟು ಜೋರ್ದ ಅವಘಡ ನಡೆತದು. ಕಾರಡಿತ್ತಿನ ಪ್ರವೀಣ್ ಜೋಶಿ ಪನ್ಪುನರೆಗ್ ಜೋರ್ದ ಪೆಟ್ಟಾದ ಜೀವ ಕಳೆವೊಂದು ಬಾಕಿ 4 ಎಲ್ಲೆಲ್ಲಿಯ ಪೆಟ್ಟಾಯಿನ ಸಂಗತಿ ಬಂಟ್ವಾಳ ಪುರಸಭಾ ಸುತ್ತದ ಮಣಿಹಳ್ಳಡು ನಡೆತದುಂಡು. ಪೆಟ್ಟಾಯಿನಕ್ಲೇನು ಕುಡ್ಲದ ಆಸ್ಪತ್ರೆಗೆ ಸೇರ್ಸಾದಿರು. ರಡ್ಡು ಕಾರು ಬೊಕ್ಕ ಬಸ್ಲಿನ ನಡುಟು ನಡತಿನ ಜೋರ್ದ ಅವಘಡಡು ಒರಿ ತೀರ್ದು 4 ಪೆಟ್ಟಾಯಿನ ಬೇಜಾರ್ದ ಸಂಗತಿ ಬಂಟ್ವಾಳ ತಾಲೂಕುದ ಮಣಿಹಳ್ಳಡು ನಡೆತದುಂಡು. ಪೆಟ್ಟಾಯಿನಕ್ಲೇನು ಕುಡ್ಲದ ಆಸ್ಪತ್ರೆಗೂ ಸೇರ್ಸಾದರು. ಕಾರಡಿತ್ತಿನ ವಿಟ್ಲ ಮೆಸ್ಕಾಂ ಇಲಾಖೆದ ಎಇ ಪ್ರವೀಣ್ ಜೋಶಿರಿಗೂ ಜೋರ್ದ ಪೆಟ್ಟಾದು ಆಸ್ಪತ್ರೆಗೆ ಸಾಗನಗ ಅರಿನ ಜೀವ ಪೋತುಂಡು. ಬೊಕ್ಕೊಂಜಿ ಕಾರಡಿತ್ತಿನ 4 ಪೆಟ್ಟಾದು ಕುಡ್ಲದ ಆಸ್ಪತ್ರೆ ಸೇರ್ದಿರು. ಬಂಟ್ವಾಳ ಕಡಿಡ್ದು ಒಗ್ಗಾದಂಚಿ ಪೋಂದಿತ್ತಿನ ಬ್ರೀಸಾ ಕಾರು ಒಗ್ಗದ ಮದ್ದ ಇಲ್ಲಡ್ದು ಬರೋಂದಿತ್ತಿನ ಪ್ರವೀಣ್ ಜೋಶಿರ್ನ ಕಾರ್ಲೆನ ನಡುಟು ಈ ಜೋರ್ದ ಅವಘಡ ನಡೆತದುಂಡು. ಪಿರೋಡ್ದು ಬತ್ತಿನ ಬಸ್ ಕಾರ್ಲೆಗೆ ಹಿಡ್ತದುಂಡು. ಫಿಗೋ ಕಾರಡಿತ್ತಿನ ಜೋಶಿಯರ್ನ ಕಾರ್ದ ಎದುರ್ಮೇಯಿ ಇಡೀ ಪೊಡಿ ಆದಿತ್ತದು. ಕಾರ್ದ ಉಲಾ ಹಿಡ್ದು ಅರೆನು ಪಿದೈ ಒಯ್ಪೆರೆ ಬಾರಿ ಪುಣ್ಯೊಡಾಂಡು. ಪೊಲೀಸರು ಜಾಗಿಗೆ ಬತ್ತದು. ಜೋರ್ದ ಪೆಟ್ಟಾಯಿನ ಪ್ರವೀಣ್ ಜೋಶಿರನು ಕಾರಿಡ್ದು ಪಿದೈ ಕನತದು ಆಸ್ಪತ್ರೆಗೆ ಕುನನಗ 6 ಜೀವ ಬಿಡ್ತೇರು. ಆ ಕೆರಿಗ ವಿಜಯಲಕ್ಷ್ಮಿ ಗ್ರೂಪ್ಸ್ದ ಕ್ರೇನ್ ಗಳಸದು ಅವಘಡ ಆಯ್ನ ಗಾಡಿಲಿನು ಮಾರ್ಗುಡ್ದು ಬರಿಕ್ ಒಂದಾಯಿರು. ಈ ಬಗೆಟ್ಟು ಮೆಲ್ಕಾರ್ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದು. ಪೊಣ್ಣಗು ಲೈಂಗಿಕ ಉಪದ್ರ ಕುರ್ದು ಜೀವದೆತ್ತುನೆರೆ ಕಾರಣಾಯಿನ ಆರೋಪಿ ಪೊಲೀಸ್ ಕಾನ್ಸ್ಟೇಬಲ್ ಬಜ್ಪೆ ಸಿದ್ಧಾರ್ಥನಗರದ ಪ್ರವೀಣ್ ಸಾಲ್ಯಾನ್ಗೂ ಹೆಚ್ಚಿಗೆ ಜಿಲ್ಲಾ ಬೊಕ್ಕ ಸತ್ರ ಕೋರ್ಟು ಜೀವವಾದಿ ಶಿಕ್ಷೆ ಪಾಡ್ದು ಮಹತ್ವದ ತೀರ್ಪು ಕೊರ್ತುಂಡು. ಪೊಣ್ಣಗು ಲೈಂಗಿಕ ಉಪದ್ರ ಕುರ್ದು ಜೀವದೆತ್ತುನೆರೆ ಕಾರಣಾಯಿನ ಆರೋಪಿ ಪೊಲೀಸ್ ಕಾನ್ಸ್ಟೇಬಲ್ಗೂ ಹೆಚ್ಚಿಗೆ ಜಿಲ್ಲಾ ಬೊಕ್ಕ ಸತ್ರ ಕೋರ್ಟು ಜೀವಾವಧಿ ಶಿಕ್ಷೆ ಪಾಡ್ದು ಮಹತ್ವದ ತೀರ್ಪು ಕೊರ್ತುಂಡು. ದಕ್ಷಿಣ ಕನ್ನಡ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ವಿಭಾಗಡು ಪೊಲೀಸ್ ಆದಿತ್ತಿನ ಬಜ್ಪೆ ಸಿದ್ಧಾರ್ಥನಗರದ ಪ್ರವೀಣ್ ಸಾಲ್ಯಾನ್ ಶಿಕ್ಷೆ ಆಯ್ನ ಆರೋಪಿಯಾದುಲ್ಲೆ. ಹೆಚ್ಚಿಗೆ ಜಿಲ್ಲಾ ಬೊಕ್ಕ ಸತ್ರ ಫೋಕ್ಸೋ ನ್ಯಾಯಾಧೀಶರು ಮಂಜುಳಾ ಇಟ್ಟಿ ಪೂರಾ ತನಿಖೆ ನಡಪಾದು ಆರೋಪಿಗೂ ಐಪಿಸಿ 305 ತಡಿ ಜೀವವಾದಿ ಶಿಕ್ಷೆ
10,000 ರೂಪಾಯಿ ದಂಡ ಬೊಕ್ಕ ಸೆಕ್ಷನ್ 12 ತಾಡಿ 3 ವರ್ಷ ಕಠಿಣ ಶಿಕ್ಷೆ ಬೊಕ್ಕ 1,000 ರೂಪಾಯಿ ದಂಡ ಪಾಡ್ದು ತೀರ್ಪು ಕೊಡ್ತಿರು. 2015 ಫೆಬ್ರವರಿ 14 ಫೇಸ್ಬುಕ್ ಪೊಲಬು ಮಲ್ತುನ್ನ ಪ್ರವೀಣ್ ಪೊಣ್ಣನು ಪ್ರೀತಿ ಮಲ್ಪು ಎಂದು ಪಂಡೊಂದು ಅವಿಡ್ದು ಬೊಕ್ಕ ಬುಡಂದೆ ಫೋನ್ ಮಲ್ತೊಂದು ಸಾಮಾಜಿಕ ಜಾಲತಾಣುಡು ಅಲೆಡ ಮೊರ್ಚಾಂದಿ ಹೇಸಿಗೆ ಮಾತಾ ಪಾತಿರೊಂದಿತ್ತೆ. ಆಲು ಪಾಪದ ಆಲುಂದು ಗೊತ್ತಾದು 1 ಲಕ್ಷ ರೂಪಾಯಿ ಅತ್ತಂಡ ಬಂಗಾರ ಕೊರುಡು ಒಂದು ಪೋಡಿಪಾದಿತ್ತೆ. ಇಂದೆಡ್ದು ಬೇಜಾರಾದು ನರ್ಗದು ಪೋಯಿನ ಆಲು ಜೀವ ತೆತ್ತೊಂಡಲು. ಈ ಕೇಸು ಗೊತ್ತಾಯಿನ ಬೇರಿಕೆ ಪ್ರವೀಣನು ಪೊಲೀಸ್ ಇಲಾಖೆಡ್ದು ಅಮಾನತು ಮಲ್ತುದಿತ್ತೆರು. ಬಂಟ್ವಾಳ ತಾಲೂಕು ಬರಿಮಾರ್ ಗ್ರಾಮದ ಗಾಣದ ಪಾಲ್ ಪದ್ಮನಾಭ ಪೂಜಾರಿಯರ್ನ ಬೊಡಿದಿ ದೀಕ್ಷಿತ ಪನ್ಪುನಾರು ಕುಡ್ಲದ ಲೇಡಿಗೋಷನ್ ಆಸ್ಪತ್ರೆಡು ಮೂಜಿ ಬಾಲೆಲೆನು ಪೆದ್ದೆರು. ಅಕ್ಟೋಬರ್ 14 ಸುರುತ ಆಣ್ ಬಾಲೆನು ಪೆದ್ದದು ಬೇರಿಕೆ 2 ಪೊಣ್ಣು ಬಾಲೆನು ಪೆದ್ದದು ಅದೃಷ್ಟದ ಅಪ್ಪೆಂದು ಪನ್ಪ ಹೊಂದೆರು. ಬಂಟ್ವಾಳ ತಾಲೂಕು ಬರಿಮಾರ್ ಗ್ರಾಮದ ಗಾಣದ ಪಾಲ್ ಪದ್ಮನಾಭ ಪೂಜಾರಿಯರ್ನ ಬೊಡಿದಿ ದೀಕ್ಷಿತ ಪನ್ಪುನಾರು ಕುಡ್ಲದ ಲೇಡಿಗೋಷನ್ ಆಸ್ಪತ್ರೆಡು ಮೂಜಿ ಬಾಲೆಲೆನು ಪೆದ್ದೆರು. ಅಕ್ಟೋಬರ್ 14 ಮೂಜಿ ಜೋಕ್ಲೆಗ್ ಜನ್ಮ ಕೊರ್ದು ಅದೃಷ್ಟದ ಅಪ್ಪೆಂದು ಪನ್ಪ ಹೊಂದೆರು. ಸುರುಕು ಆಣ್ ಬಾಲೆನು ಪೆದ್ದದು ಬೇರಿಕೆ 2 ಪೊಣ್ಣು ಬಾಲೆನು ಪೆದ್ದೆರು. ಕುಡ್ಲದ ಲೇಡಿಗೋಷನ್ ಆಸ್ಪತ್ರೆಡು ಡಾಕ್ಟರ್ ವಿನಿತಾ ಶೆಟ್ಟಿ ಬೊಕ್ಕ ಬಾಕಿದ ಕುಳಿತಿನ ಕೂಟ ಸಿಸೇರಿಯನ್ಡು ಪೆತ್ಪಾದೆರು. ಮೂವೇರು ಜೋಕ್ಲಿನ ತೂಕ ಕಮ್ಮಿ ಉಪ್ಪು ನೀಡಿದವ್ರ ಜೋಕ್ಲಿನ ಐಸಿಯು ಘಟಕಡು ದೀದ್ ಮರ್ದ ವ್ಯವಸ್ಥೆಡು ಉಂಡು ವೈದ್ಯರು ತೆರಿಪಾದಿರು. ಕರಿನ 1 ತಿಂಗಳುಡ್ದು ದೀಕ್ಷಿತರೇನು ಲೇಡಿಗೋಷನ್ ಆಸ್ಪತ್ರೆಗೆ ಸೇರ್ಸಾದು ಇಸೇಸವಾದತು ಒಂದು ಮರ್ದ ವ್ಯವಸ್ಥೆ ಮಲ್ತೊಂದಿತ್ತಿನ ಆಸ್ಪತ್ರೆದ ಡಾಕ್ಟರ್ ನರ್ಸ್ ಬೊಕ್ಕ ಬಾಕಿದಕ್ಲೆಗ್ ಪದ್ಮನಾಭ ಪೂಜಾರಿ ದೀಕ್ಷಿತ ಕುಟುಂಬ ಸೊಲ್ಮೆ ಸಂದಾದಂಡು. ಕಾರಡು ಬತ್ತಿನ ಗುರ್ತಾರ್ಥ ದಾಂತಿನಕುಲು ಪೊಂಜೋನ ಕಂಟೆಲ್ದ ಬಂಗಾರದ ಕಂಟಿ ಒಯ್ತದು ಪದ್ರಾಡಾನಗ ಕಾರ್ ಮಗಿರ್ದು ಇರುವೆರೆಗೂ ಜೋರ್ದ ಪೆಟ್ಟಾಯಿನ ಸಂಗತಿ ಪುತ್ತೂರು ತಾಲೂಕುದ ಸವಣೂರುಡು ನಡೆತದಂಡು. ಕಾರಡು ಬತ್ತಿನ ಗುರ್ತಾರ್ಥ ದಾಂತಿನಕುಲು ಪೊಂಜೋನ ಕಂಟೆಲ್ದ ಬಂಗಾರದ ಕಂಟಿ ಒಯ್ತದು ಪದ್ರಾಡಾನಗ ಕಾರು ಮಗಿರ್ದು ಇರುವೆರೆಗೂ ಜೋರ್ದ ಪೆಟ್ಟಾಯಿನ ಸಂಗತಿ ಪುತ್ತೂರು ತಾಲೂಕುದ ಸವಣೂರುಡು ನಡೆತದಂಡು. ಕಲ್ವೆರೆಗೂ ದೇವರೇ ಸರಿಯಾಯಿನ ಶಿಕ್ಷೆ ಕೊಡ್ತಿರಂದು ಊರ್ದಕುಲು ಪಾತಿರೊಂದುಲ್ಲೆರು. ಇಂಚಿಪ್ಪದ ದಿನಕ್ಲೆಡು ಸರ ಕಂಡು ನಕುಲು ಹೆಚ್ಚೊಂದುಲ್ಲೆರು. ಒರ್ತಿಯೇ ನಡತೊಂದು ಪೋಂದಿಪ್ಪುನಗ ಕಾರಡು ಬತ್ತಿನ ಇರುವೆರು ಪೊಂಜೋನ ಕಂಟಿಲಿಡ್ದು ಸರ ಒಯ್ತದು ಪದ್ರಾಡಾತೆರು. ಅಪಗನೆ ಪೊಂಜೋ ಬೊಬ್ಬೆ ಪಾಡ್ನಗ ಜಾಗಿಡಿತ್ತಿನ ಜನಕುಲು ಕಲ್ವೆರ್ನ ಬೆರಿಪತ್ತಿದರು. ಅಪಗ ಬಾರಿ ರಭಸಡು ಕಾರ್ ಗಿಡತದು ಕಾರು ಅವಗಡ ಆದು ಇರುವೆರೆಗ್ಲ ಜೋರ್ದ ಪೆಟ್ಟಾತಂಡು. ಜಾಗಿಗೆ ಬತ್ತಿನ ಪೊಲೀಸರು ಅಕ್ಲೆನು ಆಸ್ಪತ್ರೆಗೆ ಸೇರ್ಸಾದಿರು. ಇರುವೆರ್ಲ ಕಂಡಿಯರಿಂದೇ ಕಾಸರಗೋಡುಡ್ದು ಪುತ್ತೂರು ಸವಣೂರು ದಂಚಿ ಬೈದಿರಂದು ತೆರೆದು ಬೈದಂಡು. ಪೊಲೀಸ್ ತನಿಖೆ ನಡೆತನುಂಡು. ದೈವಾರಾಧನಾ ಕ್ಷೇತ್ರದ ಕಲಾವಿದರಿಗೆ 2,000 ರೂಪಾಯಿ ತಿಂಗೋಲ್ ಪಣವು ಸಹಾಯ ಘೋಷಣೆ ಮಲ್ತಿನ ರಾಜ್ಯ ಸರ್ಕಾರ ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆದ ಮಂತ್ರಿ ವಿ ಸುನಿಲ್ ಕುಮಾರ್ರೆಗ್ ಸೊಲ್ಮೆ ಸಂದಾವಂದ ಪಂಡಿನ ಪಂಬದೇರ್ನ ಯಾನೆ ದೈವಾರಾಧಕಿರ್ನ ಸೇವಾ ಸಂಘದ ದುಂಬುದ ಗುರಿಕಾರ್ಯರು ದಯಾನಂದ ಕತ್ತಲ್ಸಾರ್ ಪಂಬದ ಪರವ ನಲಿಕೆ ಸಮಾಜನು ಹಿಂದೂ ಧರ್ಮ ಅತ್ತಂದು ಮಲ್ಪೆರೆ ಕುತಂತ್ರ ನಡೆತದನೊಂದು ತೂರ್ದೆರು. ಪಂಬದರ ಯಾನೆ ದೈವಾರಾಧಕರ ಸೇವಾ ಸಮಾಜ ಸಂಘದ ದುಂಬುದ ಗುರಿಕಾರ್ಯರು ದಯಾನಂದ ಕತ್ತಲ್ಸಾರ್ ಶುಕ್ರವಾರ ಕುಡ್ಲದ ಪತ್ರಿಕಾ ಭವನಡು ಸುದ್ದಿ ಕೊಟ್ಟೊಡು ಪಾತಿರ್ದು ಪಿರಾಕದ ಕಾಲುಡ್ದು ತುಳುನಾಡು ದೈವಾರಾಧನೆ ಮಲ್ತೊಂದು ಬರೊಂದು ಪುನಃ ದೈವ ಕಲಾವಿದರೆಗ್ ಕರ್ನಾಟಕ ಸರ್ಕಾರ ತಿಂಗೊಲುಗೂ 2,000 ರೂಪಾಯಿ ಮಾಸಾಶನ ಸರ್ಕಾರ ಘೋಷಣೆ ಮಲ್ತಿನವು ಬಾರಿ ಸಂತೋಷದ ಸಂಗತಿ. ಐಕಾದ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕನ್ನಡ ಬೊಕ್ಕ ಸಂಸ್ಕೃತಿ ಇಲಾಖೆದ ಮಂತ್ರಿ ವಿ ಸುನಿಲ್ ಕುಮಾರ್ರೆಗ್ ಮಾತಾ ದೈವ ಕಲಾವಿದರ್ನ ಲೆಕ್ಕೊಡು ಮೆಚ್ಚುಗೆ ತೆರಿಪಾದು ಸುಲ್ಮೆ ಸಂದಾವಾನ್ ಪಂಡಿರು. ಕೊರೋನಾ ಕಷ್ಟ ಕಾಲುಡ್ಲ ಸರ್ಕಾರ ಗುಮನ ಕೊರ್ದು 2,000 ರೂಪಾಯಿ ಕೊರ್ಪಾಂದ ಪಣ್ಣಗ 1,000 ಕಲಾವಿದರ್ನ ಪಟ್ಟಿ ಕೊರ್ದಿತ್ತ. ಐದು ಬುಕ್ಕ ಸೇವಾ ಸಿಂಧು ಮೂಲಕ ಅರ್ಜಿ ಕೊರುಡು ಪಣ್ಣಗ ತುಳು ಅಕಾಡೆಮಿ ಮೂಲಕ ಅರ್ಜಿ ಪಾಡ್ದು 3,000 ರೂಪಾಯಿ ದಾತು 305 ಕಲಾವಿದರ್ನ ಮುಟ್ಟ ತಿಕ್ಕದಂಡು. ಅಶ್ವ ವರ್ಷ ಪ್ರಾಯದ ಮಿತಿನು 55 ವರ್ಷಗೂ ಮಲ್ಪೊಡು ತಿಂಗೊಲು ಸಾಯಪಣವನು ದೈವ ಕಲಾವಿದರಿಗೂ ಮಾತ್ರ ಅವೆನು ದೈವಾರಾಧನಾ ಕ್ಷೇತ್ರದ ಗಡಿಪತ್ತು ನಕ್ಲಿಗ್ ಪೂಜಾರ್ಲಿಗ್ ದೀಟಿಕೆ ದಕ್ಲಿಗ್ ಇಂಚ ಚಾಕಿರಿ ಮಲ್ಪುನ ಪದ್ನಾಜಿ ವರ್ಗುಗ್ಲ ಇಸ್ತಾರ ಮಲ್ಪೊಡುಂದು ಕತ್ತಲ್ಸಾರ್ ಒತ್ತಾಯ ಮಲ್ತೆರು. ಪಂಬದ
ಪರವ ನಲಿಕೆ ಇಂಚ ದೈವಾರಾಧನೆ ಕ್ಷೇತ್ರದಕ್ಕಲು ಎಂಕುಲು ಹಿಂದುಲು ಅಂಬೇಡ್ಕರ್ ಸವಿಂದಾನುಡೆ ಹಿಂದೂ ಧರ್ಮದ ನಲಿಕೆದಕ್ಕಲು ಹಿಂದೂ ಧರ್ಮದ ಪಂಬದಿರು ಹಿಂದೂ ಧರ್ಮದ ಪರವಿರಂದು ಸರ್ಟಿಫಿಕೇಟ್ ಕೊಡ್ತಿರು ಏರಾವರಿ ಎಂಕುಲು ಹಿಂದೂ ಧರ್ಮದಕ್ಕಲು ಅತ್ತಂದು ಪಂಡದು ಎಂಕ್ಲಿನು ಬೇತೆ ಮಲ್ಪನ ಕುತಂತ್ರ ನಡತೊಂದುಂಡೋ ಅವೇಕ್ ವಿರೋಧ ಮಲ್ಪ ಅನ್ ಪಂಡಿರು. ನಾನು ಈ ಸಂದರ್ಭದಲ್ಲಿ ಹೇಳುವಂಥದ್ದು, ಆ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ತಿಳಿಸಿದ್ದೆ, ದೈವಾರಾಧಕರು 60 ವರ್ಷ ಮೇಲ್ಪಟ್ಟವರ ಸಂಖ್ಯೆ ಬಹಳ ಕಡಿಮೆ ಅಂತೇಳಿದರೆ, ತುಂಬ ಮಂದಿ ಈ ಕಠಿಣ ನಿದ್ರಾಹಾರಗಳನ್ನು ಬಿಟ್ಟು 24 ಗಂಟೆಯಲ್ಲಿ 12 ಗಂಟೆ 16 ಗಂಟೆ 18 ಗಂಟೆ ಸೇವೆ ಮಾಡ್ತಾರೆ, ತಮ್ಮ ಬದುಕನ್ನು ಅದಕ್ಕೆ ಸವಿಸ್ತಾರೆ. ಆದರೆ ಮಹಾಶಾಸನ 60ರ ನಂತರ ಸಿಕ್ಕಿದರೆ, ಅಲ್ಲನ ಫಲಾನುಭವಿಗಳು ಅದರ ನಂತರ ಸಿಕ್ಕಿದರೆ ಅದನ್ನು ಅನುಭವಿಸುವುದಕ್ಕೆ ಅವರಿಗೆ ಪ್ರಾಯ ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ಒಂದು ಕನಿಷ್ಠ 50 ವರ್ಷಕ್ಕೆ ಇಳಿಸಬೇಕಂತ ಕೇಳಿದಾಗ ಆವಾಗ 55ಕ್ಕೆ ಇಳಿಸಿದ್ರು ಅನ್ನೋದನ್ನು ನೆನಪಿಸ್ಕೊಳ್ತೇನೆ. ನನ್ನ ಒಂದು ಒತ್ತಡಕ್ಕೆ ಅವರು ಮಣಿದು 55 ಪ್ರಾಯದವರೆಗೆ ಅವರು ಕೊಟ್ಟಿದ್ದಾರೆ. ಯಾವುದು ಸರ್ಕಾರದ ಕೊರೋನಾ ಲಾಕ್ಡೌನ್ನ ಸವಲತ್ತನ್ನು ಕೊಟ್ಟಿದ್ದಾರೆ. ಇವಾಗಲೂ ಹೇಳ್ತೇನೆ, ಇದನ್ನೊಂದು 50ಕ್ಕೆ ಇಳಿಸಬೇಕು. ಸಾಧ್ಯ ಆಗದೆ ಇದನ್ನು 55ರ ಮೇಲ್ಪಟ್ಟವರಿಗೆ ಇದನ್ನು ಕೊಡುವಾಗೆ ಮಾಡಬೇಕು ಅಂತ ಒಂದು ವಿನಂತಿಯನ್ನು ಮಾಡ್ತೇನೆ. ಅದರೊಂದಿಗೆ ಕೇವಲ ದೈವ ಕಟ್ಟುವವರು ಮಾತ್ರ ಇಲ್ಲಿ ಸೇವೆ ಮಾಡುವುದಲ್ಲ, ನಮ್ಮೊಂದಿಗೆ ಅದೆಷ್ಟೋ ಗಡಿ ಹಿಡಿದವರಿದ್ದಾರೆ, ಇನ್ನಿತರ ಚಾಕರಿ ವರ್ಗಗಳಿದ್ದಾವೆ, ಅವರುಗಳು ಕೂಡ ಸಂತ್ರಸ್ತರಾಗಿದೆ, ಅದರಲ್ಲೂ ಶೋಷಿತರಿದ್ದಾರೆ. ಅದೇ ರೀತಿ ದೈವ ನರ್ತಕರಂತೆ ಇನ್ನಿತರ ವಿಭಾಗದವರು ಕೂಡ ವಾಲಗದವರಲ್ಲಿದ್ದಾರೆ, ಅವರು ಕೂಡ ಅದಕ್ಕೆ ಅರ್ಹರಾಗಿದ್ದಾರೆ. ಅವರನ್ನು ಕೂಡ ಸರ್ಕಾರ ಪರಿಗಣಿಸಬೇಕು ಅಂತ ನಾನು ಬೇಡಿಕೊಳ್ತಾ ಇದ್ದೇನೆ. ಪರವ ಸಂಘ ದಕ್ಷಿಣ ಕನ್ನಡದ ಸಂಚಾಲಕಿಯರು ಡಾಕ್ಟರ್ ರವೀಶ ಪರವ ಪಡುಮಲೆ ನಲಿಕೆ ಸಮಾಜ ಘಟಕ ಒಡಿಪುದ ಪಾಂಡುರಂಗ ನಲಿಕೆ ಸುದ್ದಿ ಕೊಟ್ಟೊಡಿದ್ದರು. ವರ್ಷಲ ನಮ್ಮ ಕುಡ್ಲ ಸಂಸ್ಥೆ ದೀಪಾವಳಿದ ಲೆಕ್ಕುಡು ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ನಡಪವನ ನಮ್ಮ ಕುಡ್ಲ ಗೂಡುದೀಪ ಪಂತ ಈ ಸರ್ತಿ ಅಕ್ಟೋಬರ್ 23 ಬಯ್ಯ 4 ಗಂಟೆದ ನಡಪುಂಡು ಮಾತಿರ್ಲ ಪಾಲ್ದೆತನುಡು ನಮ್ಮ ಕುಡ್ಲದ ನಿರ್ದೇಶಕರು ಹರೀಶ್ ಬಿ ಕರ್ಕೇರ ಕೇನೊಂದಿರು ಆರು ಶುಕ್ರವಾರ ಕುಡ್ಲದ ಪತ್ರಿಕಾ ಭವನಡು ಈ ಬಗೆಟ್ಟು ಮಾಹಿತಿ ಕೊರಿಯರು. ನಮ್ಮ ಕುಡ್ಲ ಟಿವಿ ಚಾನೆಲ್ ನಿರ್ದೇಶಕರು ಹರೀಶ್ ಬಿ ಕರ್ಕೇರ ಶುಕ್ರವಾರ ಕುಡ್ಲದ ಪತ್ರಿಕಾ ಭವನಡು ಸುದ್ದಿ ಕೊಟ್ಟುಡು ಪಾತಿರ್ದು ವರ್ಷಲ ದೀಪಾವಳಿ ತುಡರ್ ಪರ್ಬದ ಪೊರ್ತುಡು ನಮ್ಮ ಕುಡ್ಲ ಸಂಸ್ಥೆ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ನಡಪವನ ಗೂಡುದೀಪ ಪಂತ ಈ ಸರ್ತಿ ಅಕ್ಟೋಬರ್ 23 ಐತಾರ ಕುದ್ರೋಳಿ ಕ್ಷೇತ್ರಡು ಬಯ್ಯ 4 ಗಂಟೆಗೆ ನಡಪುಂಡು ಉದೀಪನ ಲೇಸುಡು ಪಂತುಡು ಮುಗಿತಲ ಕಾರ್ಯಕ್ರಮ ಪ್ರಶಸ್ತಿ ಬೊಕ್ಕ ಇನಾಮ ಪಟ್ಟುನ ಲೇಸುಡು ಸರ್ವಿರ್ಲಾ ಪಾಲ್ದಿತನುಡು ಕೇನುಂಡಿರು. 1999 ರಂದು ಶುರು ಮಾಡಿದಂಥ ಈ ನಮ್ಮ ಕೂಡ ಗೂಡುದೀಪ ಪಂಥ ನಿರಂತರವಾಗಿ ನಿಮ್ಮೆಲ್ಲರ ಸಹಕಾರದಿಂದ ಉತ್ತಮವಾಗಿ ನಿರ್ವಹಿಸ್ತಾ ಬಂದಿದ್ದೇವೆ. ಈ ವರ್ಷ ಕೂಡ ಇದೇ ಬರುವ ಆದಿತ್ಯವಾರದಂದು ಶ್ರೀ ಕ್ಷೇತ್ರ ಕುದ್ರೋಳಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ದಯಾನಂದ ಕಟೀಲ್ ಪಾತಿರ್ದು ಸಂಪ್ರದಾಯದ ಆಧುನಿಕ ಬೊಕ್ಕ ಪ್ರತಿಕೃತಿ ಇಂಚ ಮೂಜಿ ನಮುನಿಡು ಗೂಡುದೀಪ ಪಂತ ನಡಪುಂಡು ಮೂಜಿಟ್ಲ ಸುರುತ ತಾನ ಗೆಂದಿನಕ್ಲೆಗ್ ಬಂಗಾರದ ಪದಕ ರಡ್ಡನೆ ಬೊಕ್ಕ ಮೂಜನೆ ತಾನ ಪಡೆಯಿನಕ್ಲೆಗ್ ಬುಳ್ಳಿದ ಪದಕ 100 ಹೆಚ್ಚ ಮೆಚ್ಚುಗೆ ಪಡೆಯಿನ ಗೂಡುದೀಪಲೆಗ್ ಪ್ರೋತ್ಸಾಹ ಇನಾಮ್ಲಿನ ಒಟ್ಟುಗು ಪಂತೊಡು ಪಾಲ್ದಿತ್ತನ್ನ ಮಾತ್ರಿಗ್ಲ ನಿಂಪುದ ಕಾಣಿಕೆ ಚೀಪೆತೆನಸು ಬೊಕ್ಕ ಕುದ್ರೋಳಿ ಕ್ಷೇತ್ರದ ಪ್ರಸಾದ ಕೊರ್ದು ಮರ್ಯಾದೆ ಮಲ್ಪುಂಡು ಪಂಡಿರು. ಕುದ್ರೋಳಿ ಕ್ಷೇತ್ರದಲ್ಲಿ ವೈಭವದ ನವರಾತ್ರಿ ಮುಗಿದ ತಕ್ಷಣ ಬರುವಂತ ಮತ್ತೊಂದು ಅಲ್ಲಿಯ ಜನಜಂಗುಳಿಯನ್ನು ನೋಡುವಂತಹ ಒಂದು ಕ್ಷಣ ನಮಗೆ ನಮ್ಮ ಗುಡ್ಡದ ಗೂಡುದೀಪ ಸ್ಪರ್ಧೆ ಪಂತ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ವರ್ಷ ಪ್ರತಿ ಕೂಡ ಆ ದೇವಸ್ಥಾನ ಸುತ್ತ ಬಗೆ ಬಗೆಯ ಗೂಡುದೀಪಗಳನ್ನು ನಾವು ನೋಡುತ್ತೇವೆ. ನಮ್ಮ ಕುಡ್ಲ ಒಂದು ಕರ್ಕೇರ ಸಹೋದರ ತಂಡ ಹಾಗೆ ಸಮಾನ ಮನಸ್ಕರ ಒಂದು ತಂಡ ಯೋಚನೆ ಮಾಡಿದಂದ್ರೆ ಗೂಡುದೀಪ ಸ್ಪರ್ಧೆಯನ್ನು ಮಾಡುವ ಪಂತವನ್ನು ಮಾಡುವ ಅಂತ ಹೇಳ್ಕೊಂಡು ಇವತ್ತು ಇದು ಹೇಗೆ ಆಗಿದೆ ಅಂದರೆ ಕುದ್ರೋಳಿಯಲ್ಲಿ ಪ್ರಾರಂಭ ಆದರೂ ಕೂಡ ದಕ್ಷಿಣ ಜಿಲ್ಲೆ ಇರ್ಬೋದು, ಹೊರ ರಾಜ್ಯಗಳಿರ್ಬೋದು, ಹಲವಾರು ಕಡೆ ಗೂಡುದೀಪ ಪಂತ ದೀಪಾವಳಿ ಸಂದರ್ಭ ಸಿಗುತ್ತೆ. ಕುಡ್ಲದ ಗೂಡುದೀಪದಲ್ಲಿ ಹೇಗಿರುತ್ತೆ ಅಂದರೆ ಮೊದಲ ವಿಭಾಗ ಇರುವಂಥದ್ದು ಸಾಂಪ್ರದಾಯಿಕ ವಿಭಾಗ ಏನಂದರೆ ನಾವು ಮೊದಲಾಗಿ ಹಳ್ಳಿಗಳಲ್ಲಿ ಏನು ಮನೆಯಲ್ಲಿ ತಯಾರು ಮಾಡಿದಂಥ ಗೂಡುದೀಪಗಳು ಅಲ್ಲಿ ಸಿಗುವಂಥ ವಸ್ತುಗಳೇ, ಅದು ನಿಮ್ಮ ಬಿದುರಿನ ಒಂದು ಕೋಲಿರ್ಬೋದು ಅಥವಾ ಅಂಗಡಿಯಲ್ಲಿ ಸಿಗುವಂಥ ಬಣ್ಣ ಕಾಗದಿರ್ಬೋದು, ಅದ್ರ ಜೊತೆಗೆ ಈಗ ಸಿಗುವಂಥ ಫೆವಿಕ್ವಿಕ್ ಗಮ್ ಇರಲಿಲ್ಲ. ಆ ಸಂದರ್ಭ ಇದ್ದಂಥದ್ದು ಆ ಒಂದು ಗೋಧಿ ಹಿಟ್ಟನ್ನು ಬಿಸಿ ಮಾಡಿಕೊಂಡು ಮಾಡಿದಂಥ ಗಮ್ಗಳು,
ಆ ರೀತಿಯ ಒಂದು ಪರಿಕಲ್ಪನೆಯಿಂದ ಹಳ್ಳಿಗಳಲ್ಲಿ ಗೂಡುದೀಪ ರಚನೆ ಆಗ್ತಿತ್ತು. ಅದು ಸಾಂಪ್ರದಾಯಿಕ ವಿಭಾಗ ಅಂತ ಇವತ್ತಿನ ಕೂಡ ನಮ್ಮ ಕೂಡಲದ ಒಂದು ಸ್ಪರ್ಧೆಯಲ್ಲಿ ಇವತ್ತು ಹಲವಾರು 100ಕ್ಕಿಂತ ಹೆಚ್ಚು ಅದೇ ಒಂದು ಕಲ್ಪನೆಯಿಂದ ಸ್ಪರ್ಧಾರ್ಥಿಗಳು ಬರ್ತಾರೆ. ಇದು ಮೊದಲ ವಿಭಾಗ. ಎರಡನೇ ವಿಭಾಗ ಹೋಗಿ ಆಧುನಿಕ. ಯಾಕಂದ್ರೆ ನಮ್ಗೆ ಗೊತ್ತಿದೆ ಆಧುನಿಕದ ಸ್ಪರ್ಶ ನಮ್ಗಿದೆ. ಅದು ಬಹಳ ಆಕರ್ಷಣವಾದ ಗೂಡುದೀಪ. ಅದರಲ್ಲಿ ತಗೊಳ್ಳುವಂತಹ ಸಮಯ ಕೂಡ ಆ ಕಲಾವಿದನಿಗೆ ಅಷ್ಟು ಸಮಯ ತಗೊಳ್ಳೋದು, ಅದರಲ್ಲಿ ಅವನ ನಿಜವಾದ ಟ್ಯಾಲೆಂಟ್, ಆ ನಾವೀನ್ಯತೆ, ಆ ಸ್ಕಿಲ್ ಅದು ಗೊತ್ತಾಗುತ್ತೆ. ಇದು ಎರಡು ಗೂಡುದೀಪ ಆದ್ರೆ ಮತ್ತೊಂದು ವಿಭಾಗ ಇದೆ. ಆ ವಿಭಾಗ ಏನಂದ್ರೆ ಪ್ರತಿಕೃತಿ ವಿಭಾಗ ಅಂತ ಹೇಳಿ ಮಾಡೆಲ್. ನಿಮ್ಗೆ ಗೊತ್ತಿರ್ಬೋದು, ಈಗ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಪ್ರೊಫೆಷನಲ್ ಕಾಲೇಜ್ ಇರ್ಬೋದು, ಏನ್ ಮಾಡ್ತಾರೆ ಅಂದ್ರೆ ಆ ಕಾಲೇಜ್ಗಳಲ್ಲಿ ಮಾಡೆಲ್ ಮೇಕಿಂಗ್ ಕಾಂಪಿಟೇಷನ್ ಅಂತ ಮಾಡ್ತಾರೆ. ಅಲ್ಲಿ ಇದನ್ನ ಯಂಗ್ ಜನರೇಷನ್ಗೆ ಅಥವಾ ಈಗಿನ ಏನು ಆ ಯುವಕರಿಗೆ ಅವರು ಕೂಡ ಅಲ್ಲಿ ಭಾಗವಹಿಸಬೇಕು. ಆ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ಕಂಡಂತ ನಮ್ಮ ಕೂಡ ಕರ್ಕೇರ ಸಹೋದರ ಒಂದು ತಂಡ ಏನ್ ಮಾಡ್ತಾರೆ ಅಂದ್ರೆ ಆ ಮಾಡೆಲ್ ಅನ್ನ ತಯಾರು ಮಾಡುವಂತ ಒಂದು ವಿಭಾಗವನ್ನು ಪ್ರಾರಂಭ, ಅದಕ್ಕೆ ಪ್ರತಿಕೃತಿ ವಿಭಾಗ ಅಂತ ಹೇಳ್ತಾರೆ. ಈ 3 ವಿಭಾಗದಲ್ಲಿ ಸ್ಪರ್ಧೆ ನಡೀತದೆ. ಈ ಎಲ್ಲ ಸ್ಪರ್ಧೆಗಳಲ್ಲಿ ಕೂಡ ಪ್ರಥಮ ಬಹುಮಾನವಾಗಿ ಚಿನ್ನದ ಪದಕ, ದ್ವಿತೀಯ ಬಹುಮಾನವಾಗಿ ಚಿನ್ನದ ಪದಕ, ಅದ್ರ ಜೊತೆಗೆ ತೃತೀಯ ಬಹುಮಾನವಾಗಿ ಬಂಗಾರದ ಅದು ಬೆಳ್ಳಿಯ ಪದಕ ಇರ್ತದೆ. ಅದ್ರ ಜೊತೆಗೆ ಆಕರ್ಷಣೆಯ ಅಥವಾ ವಿಶೇಷ ಆಕರ್ಷಣೆಯ ಅಂದ್ರೆ ಪ್ರೋತ್ಸಾಹ ಬಹುಮಾನ ಕೂಡ ಆತರ ಇದೆ. ಅದು ಮಾತ್ರ ಅಲ್ಲ, ಯಾರು ಒಬ್ಬ ಒಂದು ಗೂಡುದೀಪವನ್ನ ಕುದ್ರೋಳಿ ಕ್ಷೇತ್ರಕ್ಕೆ ನಾಳ್ದು ಆದಿತ್ಯ ಅವರ ಅಲ್ಲಿ ತರ್ತಾರೆ, ಅವರು ಪ್ರತಿಯೊಬ್ಬರಿಗೂ ಕೂಡ ಒಂದು ಗೌರವದ ಸ್ಮರಣಿಕೆಯನ್ನು ಕೊಡುವಂತ ಎಲ್ಲ ಗೂಡುದೀಪ ಮಾಡಿದವರಿಗೆ ಇರ್ತದೆ. ಇದು ಅದರ ವಿಶೇಷ. ಭಾಸ್ಕರ್ ರೈ ಕುಕ್ಕೊಳ್ಳಿ ಪ್ರಶಸ್ತಿಲಿನ ಬಗಿಟ್ಟು ಪೊಲಬು ಮಲ್ತು ಕೊರ್ದು ಜಾಗತಿಕ ಬಂಟೆರ್ನ ಸಂಗುಲೆನ ಗುರಿಕಾರ್ಯರಾದ ಒಕ್ಕೂಟದ ಸಮಾಜ ಕಲ್ಯಾಣ ಕಾರ್ಯಕ್ರಮಲಿಡು ಬಂಟ ಸಮಾಜ ಬೊಕ್ಕ ಬಾಕಿ ಸಮಾಜದ ಕಷ್ಟಡುಪ್ಪುನಕ್ಲೆಗ ಬುಲ್ಪಾದ್ ಇಲ್ಲು ಕಟ್ಟಾದ ಕೊರ್ಪುನ ಮರ್ದಗ ಸಾಯ ಮದಿಮೆಗ ಸಾಯ ಇಂಚ ಮಾತಾ ನಮುನಿಡು ತೂಕುದು ತೂದು ಐಕ್ಕಳ ಹರೀಶ್ ಶೆಟ್ರೆಗ್ ನಮ್ಮ ತುಳುವೇರು ಪ್ರಶಸ್ತಿ ಕೊರ್ದು ಮರ್ಯಾದೆ ಮಲ್ಪುಂಡು ಮೊಗವೀರ ಯುವ ಸಂಘಟನೆದ ನಿಲೇಟ್ ಒಡಿಪು ಜಿಲ್ಲೆಡ್ ನೆತ್ತಿರದ ಶಿಬಿರಲಿನ ಮಾಮಲ್ಲ ಸಾಧನೆ ಮಲ್ತದು ಒಡಿಪು ನೆತ್ತೆರದಾನಿಲಿನ ಜಿಲ್ಲೆಂದು ಘೋಷಣೆ ಆಯ್ನೆಕ್ ಕಾರಣಕರ್ತಿರ್ಲ ಅದುಪ್ಪುನ ದಕ್ಷಿಣ ಕನ್ನಡ ಮೊಗವೀರ ಮಹಾಸಭಾದ ಗುರಿಕಾರ್ಯರು ಜಯಾಸಿ ಕೋಟ್ಯಾನ್ರೆಗ್ ನಮ್ಮ ಕುಡ್ಲ ಪ್ರಶಸ್ತಿ ಕುರ್ದು ಮರ್ಯಾದೆ ಮಲ್ಪುಂಡು. ಸಾರತ್ತೋರ್ಮನೊತ್ತ 75 ತಾಪನೆ ಆದ ಹಿರಿಯ ಕಲಾವಿದರಿಗೂ ವರ್ಷಗೂ ಇರುವ ಕಲಾರಂಗ ಪ್ರಶಸ್ತಿ, ಯಕ್ಷಗಾನ ವಿದ್ವಾಂಸರಿಗೂ ಪ್ರಶಸ್ತಿ, ಸಂಸ್ಥೆಲಿಗೂ ಪ್ರಶಸ್ತಿ, ಯಕ್ಷಗಾನ ಕಲಾವಿದರಿನ ಕ್ಷೇಮ ಚಿಂತನೆದ ಯಕ್ಷನಿಧಿ ತಾಪನೆ ಮಲ್ತಿನ ಯಕ್ಷಗಾನ ಕಲಾರಂಗ ಒಡಿಪು ಮಕ್ಳಿಗೂ ಸಂಸ್ಥೆಲಿಗೂ ಕೊರ್ಪುನ ಶ್ರೀ ಬಿಪಿ ಕರ್ಕೇರ ಪ್ರಶಸ್ತಿ ಕೊರ್ದು ಮರ್ಯಾದೆ ಮಲ್ಪುಣೆಂದು ಪಂಡಿರು. ಈ ನಮ್ಮ ತುಳುವೇರು ಪ್ರಶಸ್ತಿ ಎನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದವರಿಗೆ ಸಂದಾಯ ಆಗುವಂಥದ್ದು. ಈ ಸಲ ನಾವು ಆಯ್ಕೆ ಮಾಡಿರುವಂಥದ್ದು ಐಕಳ ಹರೀಶ್ ಶೆಟ್ಟಿ ಅವರನ್ನು. ಅವರು ತುಳುನಾಡಿನ ಮೂಲದವರಾಗಿದ್ದರೂ ಕೂಡ ದೂರದ ಮುಂಬೈಯಲ್ಲಿ ಇದ್ದುಕೊಂಡು ಉದ್ಯಮಿಯಾಗಿ ಅಲ್ಲಿ ತುಂಬ ಕೆಲಸಗಳನ್ನು ಮಾಡಿ ಇವತ್ತು ಜಾಗತಿಕ ಬಂಟ ಸಂಘಗಳ ಒಕ್ಕೂಟ ಅದರ ಅಧ್ಯಕ್ಷರಾಗಿ ಸುಮಾರು 10-11 ಕೋಟಿ ಉಳ್ಳವರಿಂದ ಸಂಗ್ರಹಿಸಿ ಇಲ್ಲದೇ ಇದ್ದವರಿಗೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನೊಂದು ಅದು ನಮ್ಮ ತುಳುವೇರು ಪ್ರಶಸ್ತಿ. ಇನ್ನು ನಮ್ಮ ಕುಡ್ಲ ಪ್ರಶಸ್ತಿ ಈ ಸಲ ನಾವು ಕೊಡುವಂಥದ್ದು ಜಯಸಿ ಕೋಟ್ಯಾನ್ ಬೆಳ್ಳಂಪಳ್ಳಿ ಅವರಿಗೆ. ಅವರು ಮೂಲತಃ ಉಡುಪಿಯವರು, ಮಗುವೀರ ಯುವಕ ಸಂಘದ ಅಧ್ಯಕ್ಷರಾಗಿ ಉಡುಪಿಯನ್ನು ಒಂದು ರಕ್ತದಾನಿಗಳ ಜಿಲ್ಲೆ ಅಂತ ಮಾಡಿದವರು. ಅವರು ಸುಮಾರು 15,000 ಯೂನಿಟ್ಗಳ ರಕ್ತವನ್ನು ಸಂಗ್ರಹ ಮಾಡಿ ದೊಡ್ಡ ಒಂದು ರಕ್ತ ನಿಧಿಯನ್ನು ಸ್ಥಾಪನೆ ಮಾಡೋದಕ್ಕೆ ಕಾರಣಭೂತರಾದವರು. ಇನ್ನೊಂದು ಪಿ ಪಿ ಕರ್ಕೇರ ಹೆಸರಲ್ಲಿ ಕೊಡುವಂಥದ್ದು, ಅದು ಸೇವಾ ಸಂಸ್ಥೆಗಳಿಗೆ ಕೊಡುವಂಥದ್ದು. ಈ ಸಲ ನಾವು ಉಡುಪಿಯದ್ದೇ ಒಂದು ಸಂಸ್ಥೆಯನ್ನು ಆರಿಸಿದ್ದೇವೆ. ಯಕ್ಷಗಾನ ರಂಗದಲ್ಲಿ ಅದು ಬೇರೆ ಬೇರೆ ಸಂಸ್ಥೆಗಳು ತುಂಬ ಕೆಲಸ ಮಾಡ್ತಾ ಇವೆ. ಆದರೆ ಮೂಲದಲ್ಲಿ 1975ರಲ್ಲಿ ಪ್ರಾರಂಭ ಆಗಿರತಕ್ಕಂತಹ ಉಡುಪಿಯ ಕಲಾರಂಗ, ಅಲ್ಲಿಂದ ಇಲ್ಲಿವರೆಗೆ ಅದರ ಕಾರ್ಯದರ್ಶಿಗಳಾಗಿರುವವರು ಮುರಳಿ ಕಡೇಕರ್ ಅವರು, ಸ್ವತಃ ಕಲಾವಿದರು, ಶಿಕ್ಷಕರು. ಅವರು ಕಲಾವಿದರಿಗೆ ಮನೆ ಕಟ್ಟಿಕೊಡುವಂಥದ್ದು, ಸನ್ಮಾನ ಮಾಡುವಂಥದ್ದು, ಆರ್ಥಿಕವಾದ ನೆರವನ್ನು ಬೇರೆ ಬೇರೆ ಸಂಸ್ಥೆಗಳಿಗೆ ಕೊಡುವಂಥದ್ದು, ಇದು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ. ಕಲಾವಿದರ ಸಮಾವೇಶವನ್ನು ಮಾಡುವ ಮೂಲಕ ಕೂಡ ಒಂದು ಜಾಗೃತಿಯನ್ನು ಮೂಡಿಸುವ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಅವರನ್ನು ಗುರುತಿಸಿ ಈ ಸಲ ನಮ್ಮ ಈ ಒಂದು ಬಿ ಪಿ ಕರ್ಕೇರ ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ದೇವೆ. ಪ್ರೊಫೆಸರ್ MS ಕೋಟ್ಯಾನ್ ಪಾತಿರ್ದು ಸಾಂಸ್ಕೃತಿಕ ಕಾರ್ಯಕ್ರಮದ ಲೆಕ್ಕುಡು ಕಲ್ಲಡ್ಕ ವಿಠಲ್ ನಾಯಕ್ ಬೊಕ್ಕ ಕೂಟದಕ್ಲಿಡ್ದು ಗೀತ ಸಾಹಿತ್ಯ ಸಂಭ್ರಮ ಅಟ್ಟಣೆ ಮಲ್ದನೆಂದು ಪಂಡಿರು. ಗೂಡುದೀಪ ಪಂಥ ಸರಿಸುಮಾರಾಗಿ 2 ಗಂಟೆಗೆ ಎಲ್ಲ ಕೂಡ ಆ ಕುದ್ರೋಳಿ ಕ್ಷೇತ್ರಕ್ಕೆ ಬರುವಂಥ ವ್ಯವಸ್ಥೆ ಇದೆ. 4 ಗಂಟೆಗೆ ಒಂದು ಭಜನಾ ಕೀರ್ತನದೊಂದಿಗೆ ಪ್ರಾರಂಭ ಆಗುತ್ತೆ. ಆಮೇಲೆ ಉದ್ಘಾಟನಾ ಸಮಾರಂಭ. ಪ್ರತಿ ವರ್ಷ ವಿವಿಧ ನೃತ್ಯ ಕಾರ್ಯಕ್ರಮಗಳನ್ನು ನಾವು ನೆರವೇರಿಸ್ತಿದ್ದೆವು. ಆದರೆ ಈ ಸಲ
ತಮಗೆಲ್ಲ ತಿಳಿದಿರುವಂತೆ, ಯಾಕಂತ ಹೇಳಿದರೆ ಇಡೀ ದಕ್ಷಿಣ ಕನ್ನಡದಲ್ಲಿ ಬಹಳ ಹೆಸರುವಾಸಿಯಾದಂತಹ ಕಲ್ಲಡ್ಕ ವಿಠ್ಠಲ ನಾಯ್ಕ ಇವರಿಂದ ಗೀತಾ ಸಾಹಿತ್ಯ ಸಂಭ್ರಮ ಎಂಬ ಕಾರ್ಯಕ್ರಮವನ್ನು ಸರಿಸುಮಾರು 2 ರಿಂದ 3 ಗಂಟೆ ತನಕ ಆ ಕಾರ್ಯಕ್ರಮವನ್ನು ಅವರು ನಡೆಸಿಕೊಡ್ತಾರೆ. ಯಾಕಂತ ಹೇಳಿ ಬಂದಂತಹ ಎಲ್ಲ ವೀಕ್ಷಕರಾಗಿರ್ಬೋದು, ಅತಿಥಿಗಳಿಗೆ ಆಗಿರ್ಬೋದು, ಆ ಸಮಯವನ್ನು ಸದುಪಯೋಗಪಡಿಸಲಿಕ್ಕೋಸ್ಕರ ಇಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸುದ್ದಿಗುಟ್ಟುಡು ಪಾಲ್ದಿತ್ತೊನ್ನ ಮಾತಾ ಮಾಧ್ಯಮದಕ್ಲಿಗೂ ನಮ್ಮ ಕುಡ್ಲ ನಿರ್ದೇಶಕರು ಲೀಲಾಕ್ಷ ಬಿ ಕರ್ಕೇರ ಸೊಲ್ಮೆ ಸಂದಾಯರು. ನಮ್ಮ ಕುಡ್ಲದ ನಿರ್ದೇಶಕರಾಯಿನ ಸುರೇಶ್ ಬಿ ಕರ್ಕೇರ ಬೊಕ್ಕ ಮೋಹನ್ ಬಿ ಕರ್ಕೇರ ಸುದ್ದಿಗುಟ್ಟುಡಿತ್ತರು. ಮರ್ದದ ಗುಣ ಉಪ್ಪುನ ಕೃಷಿಕು ಉಮೇದು ಕೊರ್ಪುನ ಉದ್ದೇಶಡು ಒಡಿಪುದ ಮಟ್ಟುಡು ಮಟ್ಟುಗುಳ್ಳ ಬುಳೆಪಾಂದುಲೆರು. ಮಟ್ಟು ಗ್ರಾಮದ ನಾಗದರ್ಶನದಾರು ಲಕ್ಷ್ಮಣ ನಾರಾಯಣರ್ನ ಕಂಡುಡು ಮಟ್ಟುಗುಳ್ಳದ ದೈನ ನಡೆದು ಸೋದೆ ಮಠದ ಶ್ರೀ ವಿಶ್ವವಲ್ಲಭ ತೀರ್ಥ ಸ್ವಾಮೀಜಿಯರು 2022ನೇ ಸಾಲದ ಮಟ್ಟುಗುಳ್ಳದ ಬುಲೆಕು ಚಾಲನೆ ಕೊರಿಯರು. ಮರ್ದದ ಗುಣ ಉಪ್ಪುನ ಕೃಷಿಕು ಉಮೇದು ಕೊರ್ಪುನ ಉದ್ದೇಶಡು ಒಡಿಪುದ ಮಟ್ಟುಡು ಬುಳೆಪಾಂದುಪ್ಪುನ ಮಟ್ಟುಗುಳ್ಳದ ಬುಳೆಕು ಚಾಲನೆ ಕೊರುಂಡು. ಮಟ್ಟು ಗ್ರಾಮದ ನಾಗದರ್ಶನದಾರು ಲಕ್ಷ್ಮಣ ನಾರಾಯಣರ್ನ ಕಂಡುಡು ಮಟ್ಟುಗುಳ್ಳದ ದೈನ ನಡೆದು ಸೋದೆ ಮಠದ ಶ್ರೀ ವಿಶ್ವವಲ್ಲಭ ತೀರ್ಥ ಸ್ವಾಮೀಜಿಯರು 2022ನೇ ಸಾಲದ ಮಟ್ಟುಗುಳ್ಳದ ಬುಲೆಕು ಚಾಲನೆ ಕೊರಿಯರು. ಮಠದ ದೀವಾನಿರು ಪಾಡಿಗ ಶ್ರೀನಿವಾಸ ತಂತ್ರಿ, ಸೋದೆ ವಾದಿರಾಜ ಮಠ ಎಜುಕೇಷನ್ ಟ್ರಸ್ಟ್ದ ಕಾರ್ಯಂತರು ರತ್ನಕುಮಾರ್, ಮಟ್ಟುಗುಳ್ಳ ಬಳೆಗಾರರ ಸಂಘದ ಪದಾಧಿಕಾರಿಗಳು, ಮಟ್ಟು ವಲಯ ಬ್ರಾಹ್ಮಣ ಸಂಘದ ಗುರ್ಕಾರ್ಯರು ಬೊಕ್ಕ ಗ್ರಾಮದಕಲು ಕಾರ್ಯಕ್ರಮಟ್ಟು ಪಾಲ್ದಿತ್ತೊಂಡಿರು. ನಟನಕ್ಲಿಗೂ ನಟನೆ ಮಲ್ಪರೆ ಗೊತ್ತಿಪ್ಪು ಆಂಡ ಎಂಕ್ಲೆಗ್ ಅವು ಗೊತ್ತಿಜ್ಜಿ ಎಂಕುಲು ತರತರಾಂತರೊಡ್ದು ಸತ್ಯನು ಪಾಲನೆ ಮಲ್ತೊಂದು ಬೈದಿನಕುಲುಂದು ಒಡಿಪುದ ದೈವ ಕಲಾವಿದರು ವಿದ್ವಾಂಸರು ಕುಮಾರ ಪಮ್ಮದ ಪಂತೆರು. ಕಾಂತಾರ ಸಿನಿಮಾಗೂ ಸಂಬಂಧಪಟ್ಟದು ಸಿನಿಮಾ ನಟಿ ಚೇತನ್ ಭೂತಾರಾಧನೆ ಹಿಂದೂ ಸಂಪ್ರದಾಯ ಅತ್ತೊಂದು ಪಂಡಿನೆಗ್ 6 ಅಭಿಪ್ರಾಯ ತೆರಿಪಾದರು. ರಿಷಬ್ ಶೆಟ್ಟಿ ನಿರ್ದೇಶನದ ಕಾಂತಾರ ಸಿನಿಮಾಗೂ ಸಂಬಂಧಪಟ್ಟದು ಭೂತಾರಾಧನೆ ಹಿಂದೂ ಸಂಪ್ರದಾಯ 10 ಪಂಡಿನ ನಟೆ ಚೇತನ್ರಿನ ಪಾತ್ರದ ಮಿತ್ ಒಡಿಪುದ ದೈವ ಕಲಾವಿದರು ವಿದ್ವಾಂಸರು ಕುಮಾರ ಪಂಬದ ಅಭಿಪ್ರಾಯ ತೆರಿಪಾದರು. ನಟನಕ್ಲಿಗೂ ನಟನೆ ಮಲ್ಪರೆ ಗೊತ್ತಿಪ್ಪು ಆಂಡ ಎಂಕ್ಲೆಗವು ಗೊತ್ತಿಜ್ಜಿ ಎಂಕುಲು ತರತರಾಂತರೊಡ್ದು ಸತ್ಯನು ಪಾಲನೆ ಮಲ್ತೊಂದು ಬೈದಿನಕುಲೊಂದು ಪಂಡಿರು. ಎಂಕ್ಲಿನ ಹಿರಿಯರ್ನ ಕಾಲೊಡ್ದು ಎಂಕುಲು ಹಿಂದೂ ಸಂಪ್ರದಾಯನು ಆರಾಧನೆ ಮಲ್ತೊಂದು ಬೈದ ನಮ್ಮ ದೈವಲಿಗೂ ಮೂಲ ಶಬ್ದನೆ ತುಳು ಎಂಕುಲು ನಂಬುದಿನ ಸತ್ಯದ ಮೂಲಕ ಚೇತನಗೂ ಎದುರುತ್ತರ ಕೊರ್ಪ ಎಂಕ್ಲಿನ ನೆಲ ಕುಲ ಆಚರಣೆ ಬಗೆಟು ಪಾತಿರ್ನ ಜ್ಞಾನ ಮುಕ್ಲೆಗಿಜ್ಜಿ ಸಂಸ್ಕೃತಿಗ ಅಪಚಾರ ಆನಗ ಮಾತಾ ಎಂಕುಲು ದೈವದ ಎದುರು ಪ್ರಾರ್ಥನೆ ಮಲ್ಪುವ ಇತ್ತೆಲ್ಲ ಅವೇನೆ ಮಲ್ಪುವ ಅಂದು ಕುಮಾರ ಪಂಬದ ಪಂಡಿರು. ದೈವಾರಾಧನೆ ಅನ್ನುವಂಥದ್ದು ಅದು ಬಾಯಿಂದ ಕಿವಿಗೆ, ಕಿವಿಯಿಂದ ಬಾಯಿಗೆ ಬಂದಂತಹ ವಿಚಾರ. ಒಂದು ಪಾಡ್ದನ ಮುಖಾಂತರವಾಗಿರ್ಬೋದು, ಒಂದು ದೈವಗಳ ಹಿಂದಿನ ಕಟ್ಟುಕಟ್ಟೆಯ ವಿಚಾರಗಳಿರ್ಬೋದು, ಅದು ಯಾವುದು ಲಿಖಿತವಾಗಿ ಬರೆದಿಟ್ಟು ಮಾಡಿಕೊಂಡಂತಹದ್ದು ಅಲ್ಲ. ಆದ್ರಿಂದ ನಾನು ಈ ಒಂದು ಮಾತನ್ನು ನಾನು ಖಡಾಖಂಡಿತವಾಗಿ ನಾನು ವಿರೋಧ ಮಾಡ್ತೇನೆ, ಖಂಡಿತವಾಗಿ ಮಾಡ್ತೇವೆ. ಯಾಕಂದ್ರೆ ನಾವು ಈ ಹಿಂದೆಯೂ ನಮ್ಮ ಭಾವನೆಗಳಿಗೆ, ನಮ್ಮ ಆರಾಧನೆಗಳಿಗೆ, ನಮ್ಮ ಒಂದು ಈ ಪರಂಪರೆಗೆ ಯಾರು ಯಾವ ರೀತಿಯಲ್ಲಿ ಅವರು ಧಕ್ಕೆ ಮಾಡಿದ್ರು ಅದಕ್ಕೆ ನಾವು ಕೊಡುವ ಉತ್ತರ ಏನಂದ್ರೆ ನಾವು ನಂಬಿಕೊಂಡು ಬರುವಂತಹ ಆ ದೈವದಲ್ಲಿ ಪ್ರಾರ್ಥಿಸುವುದು. ನಾವು ನೋಡಿಕೊಳ್ಳಿ ಅಂತ ಹೌದೌದು, ನಾವು ದೈವ ನೋಡಿಕೊಳ್ಳಬೇಕು. ಯಾಕಂದ್ರೆ ನಾವು ಇದಕ್ಕೆ ಉತ್ತರ ಕೊಡುವುದಿಲ್ಲ. ಯಾಕಂದ್ರೆ ನಾವು ಅವರಷ್ಟು ಜ್ಞಾನ ಹೊಂದಿದವರಲ್ಲ, ನಮಗೆ ಬೇಡ ಅವರ ಜ್ಞಾನ, ನಮಗೆ ಬೇಡ. ಅವರು ತುಂಬಾ ಜ್ಞಾನವಂತರಾಗಿದ್ದಾರೆ. ಆದ್ರಿಂದ ಅದಕ್ಕಿಂತ ಜ್ಞಾನವನ್ನು ಕೊಡುವುದು ಯಾರು? ನಮಗೆ ನಮ್ಮ ದೈವಗಳು. ನಾವೀಗ ಒಂದು ಕೋಲ ಕಟ್ಟಿದಾಗ ಕೂಡ, ನಾನೀಗ ಪಂಬದ ವರ್ಗದಕ್ಕೆ ಸೇರಿದ್ದವನು, ನಾನೊಂದು ಕೋಲ ಕಟ್ಟಬೇಕಾದ್ರೂ ನನಗೆ ಆ ಜ್ಞಾನ ಬರುವುದು ಯಾವಾಗ? ಆ ಕೋಲವನ್ನು ಸಂಪೂರ್ಣವಾಗಿ ನಾನು ನನ್ನ ಮೈ ಮೇಲೆ ಆವಾಹಿಸಿದಾಗ ಮಾತ್ರ ಆ ಜ್ಞಾನ ನಮಗೆ ಬರುವುದು. ಆದ್ದರಿಂದ ಆ ಜ್ಞಾನ ಕೊಡುವಂತಹ ನಮ್ಮ ದೈವಗಳು ಏನಿದ್ದಾರೆ ಅವರಲ್ಲಿಯೇ ಹೋಗಿ ಇದನ್ನು ದೂರನ್ನು ಕೊಡುವುದು. ನಾನು ಕೊಡುವುದನ್ನು ಅದನ್ನು ನಿರ್ಣಯಿಸಿ ನಾನು ಆಗಿದೆ, ಅದನ್ನು ನಾವು ಕೊಡುವುದೇ, ನಾವು ಪ್ರಾರ್ಥನೆ ಮಾಡುವುದಿಲ್ಲ. ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.